ಬಾವಿ ನೀರಲ್ಲಿ ಪೆಟ್ರೋಲ್ ಮಿಶ್ರಣಗೊಂಡು ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡಬೇಕಾಗಿರುವ ಸ್ಥಿತಿ ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇಳಕಟ್ಟೆಯ ಕಾನಕೆರೆ ಎಂಬಲ್ಲಿ ಬೆಳಕಿಗೆ ಬಂದಿದೆ. ಕಾನಕೆರೆ ನಿವಾಸಿಗಳ ಸುಮಾರು 5 ಬಾವಿಗಳಲ್ಲಿ ಸಮಸ್ಯೆ ಉದ್ಭವಿಸಿದೆ. ಕಳೆದ ಹಲವು ವರ್ಷಗಳಿಂದ ದೇಳಕಟ್ಟೆ ಜಂಕ್ಷನ್ನಲ್ಲಿ ನಿರ್ಮಿಸಲಾದ ವಾಣಿಜ್ಯ ಮತ್ತು ವಸತಿ ಕಟ್ಟಡದ ತ್ಯಾಜ್ಯ ನೀರು ಕೆಳಭಾಗದ ಕಾನಕೆರೆ ಪ್ರದೇಶಕ್ಕೆ ಹರಿಯುತ್ತಿರುವುದರಿಂದ ಬಾವಿಗಳು ಕಲುಷಿತಗೊಂಡಿದ್ದವು. ಈ ಬಗ್ಗೆ ಗ್ರಾಮಸ್ಥರು ಜಿಲ್ಲಾಡಳಿತದ ಮೊರೆ ಹೋದರೂ ಸ್ಪಂದನೆ ಸಿಕ್ಕಿರಲಿಲ್ಲ. ಆ ಬಳಿಕ ಬೆಳ್ಮ ಗ್ರಾಮ ಪಂಚಾಯತ್ ವತಿಯಿಂದ ಕಟ್ಟಡದಿಂದ ಹೊರಬರುವ ತ್ಯಾಜ್ಯ ನೀರಿನ ಪೈಪನ್ನು ಮುಚ್ಚಲಾಗಿತ್ತು. ತದನಂತರ ಒಂದು ಹಂತಕ್ಕೆ ಸಮಸ್ಯೆ ಬಗೆಹರಿದಿತ್ತು. ಆದರೆ ಇದೀಗ ಕೆಲ ದಿನಗಳಿಂದ ಮತ್ತೆ ಬಾವಿ ಸಂಪೂರ್ಣ ಕಲುಷಿತಗೊಂಡು ತೈಲ ಮಿಶ್ರಿತ ನೀರು ಕಂಡುಬರುತ್ತಿದೆ. ಈ ಬಗ್ಗೆ ಮನೆ ಮಂದಿ ಪರಿಶೀಲಿಸುವಾಗ ಬಾವಿಯಲ್ಲಿರುವ ನೀರು ಹೊರತೆಗೆಯುತ್ತಿದ್ದಂತೆ ಪೆಟ್ರೋಲ್ ದುರ್ವಾಸನೆ ಬರಲು ಆರಂಭವಾಗಿತ್ತು. ಇದನ್ನ ಪರಿಶೀಲಿಸುವ ಸಲುವಾಗಿ ಹೊರತೆಗೆದ ನೀರಿಗೆ ಬೆಂಕಿ ಹಚ್ಚಿದಾಗ ನೀರಿನ ಮೇಲೆಯೇ ಬೆಂಕಿ ಆವರಿಸಿದ. ಇದರಿಂದಾಗಿ ಸುಮಾರು 50 ಮನೆ ಮಂದಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಕೊಡಲಿಯೇಟು ಬಿದ್ದಿದೆ. ಪಂಚಾಯತ್ನಿಂದ ನೀರು ಸರಬರಾಜು ಮಾಡುತ್ತಿದ್ರೂ ಅದು ಸಾಲದೆ ಟ್ಯಾಂಕರ್ ಮೂಲಕ ಗ್ರಾಮಸ್ಥರೇ ಹಣ ಕೊಟ್ಟು ನೀರು ತರುವಂತಹ ದುಸ್ಥಿತಿ ಎದುರಾಗಿದೆ. ಸಮಸ್ಯೆ ಏನು ಅಂತ ಹೇಳಿದ್ರೆ ಇದಕ್ಕೆ ಬೇಕಾದಂತಹ ಪರಿಹಾರ ನಮಗೆ ಮಾಡಿಕೊಡಬೇಕು. ಯಾಕೆಂತ ಹೇಳಿದ್ರೆ ಮುಂಚೆ ನಮ್ಮ ಬಾವಿಯಲ್ಲಿ ಯಾವ ರೀತಿಯಾದಂತಹ ನೀರಿತ್ತೋ ಅದೇ ರೀತಿಯಾದಂತಹ ನೀರು ನಮಗೆ ಮಾಡಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ನಮಗೆ ಕಾಣುವುದೇನಂತ ಹೇಳಿದ್ರೆ ಪೆಟ್ರೋಲ್ ಬೇಜಾರಿತವಾದಂತಹ ಒಂದು ನಡತೆ. ಯಾಕೆಂತ ಹೇಳಿದರೆ ಇದು ಕರೆಕ್ಟಾಗಿ ಒಂದು ಪೆಟ್ರೋಲ್ ಆಗಿದೆ. ಇದನ್ನು ಬೇಕಾದರೆ ಗಾಡಿಗೆ ಹಾಕಿ ಬೇಕಾದರೂ ಯೂಸ್ ಮಾಡುವಂಥ ಪರಿಸ್ಥಿತಿಗೆ ಈ ಬಾವಿಯ ನೀರು ಮುಟ್ಟಿದೆ. ನಾವು ಕಾಲ್ ಮಾಡಿದ್ದಕ್ಕೆ ಈಗ 1 ತಿಂಗಳಾಗ್ಬೋದು. ಅವ್ರು ಬಂದು ನೋಡಿ ಎಲ್ಲ ವೇಸ್ಟೇಜ್ ಸಮಸ್ಯೆ ಎಲ್ಲ ನೋಡಿದ್ವಿ. ಈಗ ಇಲ್ಲಿ 1, 2, 3 ಒಂದು ನಾವು ಮುಚ್ಚಿದ್ದೀವಿ. ಇನ್ನು 2 ಡೆಮ್ಮಿ ಬೋರ್ವೆಲ್ ಉಂಟು. ಅದರ ನೀರು ಅದರಲ್ಲಿ ಫುಲ್ ಉಂಟು. ಡೆಮ್ಮಿ ಬೋರ್ವೆಲ್ ಅವರು ಸಹ ನೀರು ಕುಡಿಯೋದಿಲ್ಲ. ಅದು ಓಪನ್ ಉಂಟು. ಈಗ ಅದಕ್ಕೆ ಏನಾರು ಒಂದು ಸಮಸ್ಯೆ ನಿಮ್ಮ ಹತ್ರ ನಾವು ಹೇಳೋದಷ್ಟೇ. ದೇಳಕಟ್ಟೆ ಜಂಕ್ಷನ್ನಲ್ಲಿ ಕಾರ್ಯಾಚರಿಸುತ್ತಿರುವ ಪೆಟ್ರೋಲ್ ಬಂಕ್ನಲ್ಲಿ ಸೋರಿಕೆ ಉಂಟಾಗಿ ಇಂತಹ ಸಮಸ್ಯೆ ಉದ್ಭವಿಸಿದೆ ಅನ್ನುವ ಆರೋಪ ಮಾಡಿದ್ದಾರೆ. 13 ನಿಮಿಷ ಕೊಡ್ತಾರೆ. ಈಗ ನಮಗೆ ನೀರಿಲ್ಲ. ಒಂದು ದಿವಸಕ್ಕೆ ನಾವು 400 ರೂಪಾಯಿ 500 ರೂಪಾಯಿ ಕೊಟ್ಟು ಟ್ಯಾಂಕರಿಂದ ನೀರು ತಗೊಂಡು ಬರುವುದು. ಒಂದು ದಿವಸಕ್ಕೆ 400-500 ರೂಪಾಯಿ ಕಟ್ಟಬೇಕು. ನಾವು ದುಡಿದು ತಿನ್ನುವವರು. ಒಂದು ದಿವಸದ ನಮ್ಮ ಕೂಲಿ ನಾವು ಮಾಡುವ ಹಣದಿಂದ ಅದರಿಂದ ನೀರು ಮಾಡಬೇಕು. ನಮ್ಮ ಮಕ್ಕಳನ್ನು ಸಾಕಬೇಕು, ನಮ್ಮ ಹೆಂಡತಿಯರನ್ನು, ನಮ್ಮ ತಾಯಿ ತಂದೆಯವರನ್ನು ಎಲ್ಲರೂ ಸಾಕಬೇಕು. ನಾವು ಏನು ಮಾಡಬೇಕು? ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಈಗ ನಿಮ್ಗೆ ಬಂದು ಅಲ್ಲಿ ಆ ಪರಿಸರ ನೋಡಬೇಕು ಯಾವ ಥರ ಇದೆ ಅಂತ. ನಮಗೆ ನೀರಿಲ್ಲದ ಏನು ನಮಗೆ ಏನೂ ಆಗಲ್ಲ. ಸೊಳ್ಳೆಯಿಂದ ಕಚ್ಚಕ್ಕೆ ನಮಗೆ ಮಲಗಲಿಕ್ಕೂ ಆಗಲ್ಲ, ರಾತ್ರಿ ಮಲಗೋಕ್ಕೂ ಆಗಲ್ಲ, ನೀರು ಕುಡಿಯೋಕ್ಕೆ ಆಗಲ್ಲ. ಇದಕ್ಕೆ ನಮಗೆ ಕೂಡಲೇ ಇದನ್ನು ನಮಗೆ ಮಾಡಿಕೊಡ್ಬೇಕು ಅಂತ ಮಾಧ್ಯಮದ ಮುಖಾಂತರ ನಾವು ಹೇಳ್ತೇವೆ. ಈ ಕುರಿತು ಬಂಕ್ ಪ್ರಬಂಧಕರಲ್ಲಿ ದೂರಿದಾಗ ತಮ್ಮ ಬಂಕ್ನ ತೈಲದಲ್ಲಿ ಯಾವುದೇ ವ್ಯತ್ಯಾಸಗಳು ಕಂಡುಬರುತ್ತಿಲ್ಲ, ಬಂಕ್ನಿಂದ ಯಾವುದೇ ಸೋರಿಕೆ ಉಂಟಾಗುತ್ತಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ. ಆದರೆ ಸ್ಥಳಕ್ಕೆ ಬಂದು ನೋಡುವಂತೆ ತಿಳಿಸಿದ್ರೂ ಯಾವುದೇ ರೀತಿಯಲ್ಲಿ ಸ್ಪಂದನೆ ನೀಡಿಲ್ಲ ಅನ್ನುವ ಆರೋಪವನ್ನ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿರುವ ಬೆಳ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸತ್ತಾರ್ ಅವರು ಬಾವಿಯಲ್ಲಿನ ನೀರು ಸಂಗ್ರಹಿಸಿ ಪರಿಶೀಲನೆಗೆ ಕಳುಹಿಸಲಾಗುವುದು. ಅದರಲ್ಲಿ ಬಂದ ವರದಿಯ ಆಧಾರದಂತೆ ಸ್ಥಳೀಯ ಪೆಟ್ರೋಲ್ ಬಂಕ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಇದನ್ನು ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದು ಇದೇ ಪ್ರದೇಶದ ಹತ್ತಿರದಲ್ಲಿ ಪೆಟ್ರೋಲ್ ಬಂಕ್ ಇದ್ದು ಅದರ ಏನಾದರೂ ಒಂದು ಲೀಕ್ ಆಗಿದೆಯಾ, ಇಲ್ಲ ಅದರ ಏನಾದರೂ ಒಂದು ಅಂಶ ಹೊರಗಡೆ ಬರ್ತಾ ಇದೆಯಾ ಎಂಬುದನ್ನು ಸಂಬಂಧಪಟ್ಟವರಿಗೆ ತಿಳಿಸಿ ಅವರಿಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಲು ಪಂಚಾಯತ್ ವತಿಯಿಂದ ನಾವು ತೀರ್ಮಾನ ಮಾಡ್ತೇವೆ. ಅವರನ್ನು ಈಗಾಗಲೇ ಪಂಚಾಯತ್ ಕರೆಸಿ ಇದರ ಪೆಟ್ರೋಲ್ ಬಂಕಿನವರ ಏನಾದರೂ ಒಂದು ಇದು ಮುಂದಿನ ದಿನಗಳ ಅನಾಹುತ ಆಗಬಾರ್ದು ಎಂಬ ದೃಷ್ಟಿಯಿಂದ ಸಂಬಂಧಪಟ್ಟ ಇಲಾಖೆಗೂ ಕೂಡ ನಾವು ವರದಿಯನ್ನು ಕಳಿಸಿ ಇದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ ಎಂಬ ಭರವಸೆಯನ್ನು ಕೂಡ ಗ್ರಾಮಸ್ಥರಿಗೆ ನಾನು. ಆರೋಗ್ಯ ಇಲಾಖೆಯಿಂದ ಬಂದ ವರದಿಯಲ್ಲೂ ಬಾವಿಯ ನೀರು ಕುಡಿಯದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಜನರಲ್ಲಿಯೂ ಆಗಾಗ್ಗೆ ಅನಾರೋಗ್ಯ ಕಾಡುತ್ತಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಶೀಘ್ರವೇ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳದಿದ್ದಲ್ಲಿ ಗ್ರಾಮದಲ್ಲಿ ಅನಾಹುತ ಸಂಭವಿಸಬಹುದು ಎಂದು ಗ್ರಾಮಸ್ಥ ಇರ್ಷಾದ್ ಇಸ್ಮಾಯಿಲ್ ದೂರಿದ್ದಾರೆ.
ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ಉಳ್ಳಾಲ.